ಮೇಕೆದಾಟು ಹೋರಾಟಕ್ಕೆ ಬರಲಿದೆ ಕನ್ನಡ ಸ್ಟಾರ್ ನಟರ ದಂಡು. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ಪಾದಯಾತ್ರೆ ನಡೆಸಲು ಮುಂದಾಗಿದೆ. ಈಗಾಗಲೇ ಪಾದಯಾತ್ರೆಗೆ ಭರ್ಜರಿ ಸಿದ್ಧತೆಗಳನ್ನು ನಡೆಸಿದ್ದು, ಈ ನಡುವೆ ಕನ್ನಡ ಚಲನಚಿತ್ರ ನಟರನ್ನು ಕೂಡ ಹೋರಾಟಕ್ಕೆ ಕರೆತರಲು ಮುಂದಾಗಿದೆ. ಇನ್ನೊಂದೆಡೆ ನಾದಬ್ರಹ್ಮ ಹಂಸಲೇಖ ಅವರು ಮೇಕೆದಾಟು ಹೋರಾಟಕ್ಕೆ 2 ಹಾಡುಗಳನ್ನು ಬರೆಯುವ ಮೂಲಕ ಹೋರಾಟಕ್ಕೆ ಸಾಥ್ ನೀಡಲಿದ್ದಾರೆ. ಮೇಕೆದಾಟು ಯೋಜನೆ ಹೋರಾಟಕ್ಕೆ ಬೆಂಬಲ ನೀಡಲು ಕೋರಿ ಹಂಸಲೇಖ ಅವರನ್ನು ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿದ್ದು, ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತೆ ಅವರಿಗೆ ಆಹ್ವಾನ ನೀಡಲಾಗಿದೆ. ಇದರ ಜೊತೆಗೆ ಕನ್ನಡದ ಎಲ್ಲಾ ಸ್ಟಾರ್ ಕಲಾವಿದರನ್ನು ಆಹ್ವಾನಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಲಾಗಿದೆ. ಕನ್ನಡ ಸ್ಟಾರ್ ನಟರನ್ನು ಕರೆತರಲು ಹಿರಿಯ ನಟಿ ಉಮಾಶ್ರೀ, ಜಯಮಾಲಾ ಹಾಗೂ ನಟ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಜವಾಬ್ದಾರಿ ನೀಡಲಾಗಿದೆ. ಇನ್ನೊಂದೆಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಎಲ್ಲಾ ನಟರಿಗೆ ಖುದ್ದಾಗಿ ಕರೆ ಮಾಡುವ ಮೂಲಕ ಬೆಂಬಲಿಸುವಂತೆ ಮನವಿ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಮೇಕೆದಾಟು ಪಾದಯಾತ್ರೆಗೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರನ್ನು ಆಹ್ವಾನಿಸುವ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಡಿಸೆಂಬರ್ 30ರಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ತಮ್ಮ ಮಾತುಗಳನ್ನು ಹಂಚಿಕೊಂಡರು. ಚಿತ್ರೋದ್ಯಮಕ್ಕೆ ವಾಣಿಜ್ಯ ಮಂಡಳಿಯೇ ಬೇರು. ಕಲಾವಿದರು, ನಿರ್ಮಾಪಕರು, ಪ್ರದರ್ಶಕರು ಎಲ್ಲರೂ ಇಲ್ಲಿಯೇ ಬಂದು ನ್ಯಾಯ ಕೇಳಬೇಕು. ಸುದೀಪ್, ಶಿವರಾಜ್ ಕುಮಾರ್, ಯಶ್, ದರ್ಶನ್ ಸೇರಿದಂತೆ ಎಲ್ಲಾ ನಟರಿಗೂ ವಾಣಿಜ್ಯ ಮಂಡಳಿ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಆದರೆ ಯಾರಿಗೂ ಬಲವಂತ ಮಾಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು. ಪಾದಯಾತ್ರೆಯಲ್ಲಿ ಪ್ರತಿದಿನ ನಡೆಯಿರಿ ಅಂತ ನಾನು ಹೇಳಲ್ಲ. 1 ದಿನ ಅಥವಾ ಅರ್ಧ ದಿನ ಬೇಕಿದ್ದರೂ ನಡೆಯಬಹುದು. ಬಂದು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾದದ್ದು ಅವರ ಧರ್ಮ. ಅವರೆಲ್ಲರ ಬಗ್ಗೆ ನನಗೆ ವಿಶ್ವಾಸ ಇದೆ. ಯಾವಾಗಲೂ ಈ ನಾಡಿನ ಹಿತಕ್ಕಾಗಿ ಅವರು ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಇದು ಪಕ್ಷಾತೀತ, ಜಾತ್ಯತೀತವಾಗಿ ಎಲ್ಲಾ ವರ್ಗಕ್ಕೂ ಸೇರಿದ ವಿಚಾರ. ವಾಣಿಜ್ಯ ಮಂಡಳಿ ಮೂಲಕ ಎಲ್ಲಾ ಕಲಾವಿದರಿಗೂ ಆಹ್ವಾನ ತಲುಪಿಸುತ್ತೇನೆ. ಖುದ್ದಾಗಿ ದೂರವಾಣಿ ಕರೆ ಮಾಡಿ ಕರೆಯುತ್ತೇನೆ. ಎಲ್ಲರಿಗೂ ಫೋನ್ ಕರೆ ಮಾಡಲು ಸಾಧ್ಯವಾಗದೇ ಇರಬಹುದು ಎಂದು ಅವರು ಹೇಳಿದ್ದಾರೆ. ಏನಿದು ಮೇಕೆದಾಟು ಯೋಜನೆ? ಮೇಕೆದಾಟು ಯೋಜನೆ ಎಂದರೆ ಏನು ಎಂಬ ಬಗ್ಗೆ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ವಿವರ ನೀಡಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಮೇಕೆದಾಟು ಯೋಜನೆಯ ಬಗ್ಗೆ ಸಂಪೂರ್ಣ ವಿವರ ನೀಡಿದ್ದಾರೆ. ಮೇಕೆದಾಟು ಯೋಜನೆ 1968 ಇಸ್ವಿನಲ್ಲೇ ಅಂದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇದು ಪ್ರಸ್ತಾವನೆ ಆಗಿತ್ತು. ಕಾವೇರಿ ಟ್ರಿಬ್ಯುನಲ್ನವರು ಅಂತಿಮವಾಗಿ ಆದೇಶ ಮಾಡಿದ್ದಾರೆ. 177.25 TMC ನೀರು ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಅದು 3 ರಾಜ್ಯಗಳು 4 ರಾಜ್ಯಗಳು ಕೂಡ ಒಪ್ಕೊಂಡಿದ್ದಾವೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಮತ್ತೆ ಕೇರಳ. ಅದಾದ್ಮೇಲೆ ಒಂದು ಅಥಾರಿಟಿ ಕೂಡ ರಚನೆ ಆಗಿದೆ. ನಾರ್ಮಲ್ ರೈನ್ ಇರುವಾಗ 177.25 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕು ನಾವು. ಅದಕ್ಕೆ ಅವರು ತಮಿಳುನಾಡು ಗೌರ್ಮೆಂಟು, ತಮಿಳುನಾಡು ಈಸ್ ಎಂಟೈಟಲ್ಡ್. ಮಳೆ ಇಲ್ಲದೆ ಇರುವಾಗ ಸಂಕಟದ ಸೂತ್ರವನ್ನ ಪಾಲನೆ ಮಾಡಬೇಕು ಎಲ್ಲ ರಾಜ್ಯಗಳು ಕೂಡ. ಸೊ ಇದು ಟ್ರಿಬ್ಯುನಲ್ ಅವರು ಅಂತಿಮವಾಗಿ ಹೇಳಿರ್ತಕ್ಕಂಥ ಆದೇಶ. ಇದಾದ್ಮೇಲೆ ಟ್ರಿಬ್ಯುನಲ್ ಅವ್ರು ಏನು ಹೇಳಿದ್ರೆ, ಈಗ ಅವ್ರ ರಾಜ್ಯದಲ್ಲಿ ಮಳೆ ಬಿದ್ದದನ್ನು ಅವ್ರು ಉಪಯೋಗಿಸ್ಕೋಬಹುದು, ನಮ್ಮ ರಾಜ್ಯದಲ್ಲಿ ಮಳೆ ಬಿದ್ದದನ್ನು ನಾವು ಉಪಯೋಗಿಸ್ಕೋಬಹುದು. ಈಗ ಯಾವುದು ಡಿಸ್ಪ್ಯೂಟ್ ಇಲ್ಲ ನಮಗೆ. ದೇರ್ ಇಸ್ ನೋ ಡಿಸ್ಪ್ಯೂಟ್ ಬಿಟ್ವೀನ್ ತಮಿಳುನಾಡು ಅಂಡ್ ಕರ್ನಾಟಕ. ನಾವು ಅಧಿಕಾರದಲ್ಲಿರುವಾಗ ಮೇಕೆದಾಟು ಬಗ್ಗೆ ಒಂದು DPR ಅನ್ನು ತಯಾರು ಮಾಡಿದ್ದೀವಿ. ಅದು ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ 2ನೇ ಬಾರಿ ತಯಾರು ಮಾಡಿದ್ದಾರೆ. DK ಶಿವಕುಮಾರ್ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಇರುವಾಗ ಮಾಡಿದ್ದೀವಿ. ಸುಮಾರು 9,500 ಕೋಟಿ ರೂಪಾಯಿಗೆ ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರು ಮಾಡಿದ್ದೀವಿ. ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಇದರಿಂದ ಯಾವುದೇ ರಾಜ್ಯಕ್ಕೆ ತೊಂದರೆ ಆಗಲ್ಲ. ಕರ್ನಾಟಕದಲ್ಲಿ ಈ ಮೇಕೆದಾಟು ಬರ್ತಾ ಇರೋದು ಕನಕಪುರ ತಾಲೂಕಿನಲ್ಲಿ. ಆ ಮೇಕೆದಾಟು ಯೋಜನೆ ಅದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅಲ್ಲಿ ಸುಮಾರು 66 TMC ನೀರನ್ನು ಶೇಖರಣೆ ಮಾಡ್ತೀವಿ. ಈ ಯೋಜನೆ ಕುಡಿಯ ನೀರಿಗೆ ಮತ್ತೆ 440 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಮಳೆ ಕಡಿಮೆ ಆದಾಗ, ಮಳೆಗಾಲ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಶೇಖರಣೆ ಆಗಿರ್ತದ ನೀರನ್ನು ತಮಿಳುನಾಡಿಗೆ ನಾವು ಬಿಟ್ಟುಕೊಡ್ತೀವಿ. ಈಗ ಯಾರದೇ ವಿರೋಧ ಇಲ್ಲ ಇದಕ್ಕೆ. ಕೇಂದ್ರ ಸರ್ಕಾರ ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಕುಡಿಯೋ ನೀರಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಆಗ್ತದೆ. ಕುಡಿಯೋ ನೀರಿಗೆ ಯಾವುದೇ ಎನ್ವೈರನ್ಮೆಂಟಲ್ ಅಡ್ಡಿ ಬರಲ್ಲ. ಇದಕ್ಕೆ ಮಾಡದೇನೆ ಇವರು ಅಧಿಕಾರಕ್ಕೆ ಬಂದು 7.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಇವ್ರದೇ ಸರ್ಕಾರ ಇದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.